Hi friends, welcome back my channel. Hi friends, welcome channel. ಅವನು ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ. ಹಾಯ್, ತುಂಬ ದಿನ ಆಯಿತು ವಿಡಿಯೋ ಮಾಡದೆ. ಏನು ಮಾಡಲಿಕ್ಕೆ ಹೋಗಿಲ್ಲ ವಿಡಿಯೋ, ಸುಮ್ಮನೆ ಹೀಗೆ ಸ್ವಲ್ಪ ಮನೇಲಿ ಕೂತು ಬೇಜಾರು ಇತ್ತು. ವಿಡಿಯೋ ಮಾಡಲಿಕ್ಕೆ ಏನು ಮನಸ್ಸಿರಲಿಲ್ಲ. ನಿನ್ನೆ ಫುಲ್ಲು ಮಳೆ ಇತ್ತಿಲ್ಲಿ, ನಮ್ಮದು ನೀರೆಲ್ಲ ನಿಂತಿತ್ತು. ಈಗ ಎಲ್ಲ ಕ್ಲಿಯರ್ ಆಗಿದೆ. ಇವತ್ತು ಬಿಸಿಲುಂಟು ಸೂಪರಾಗಿ. ನಿನ್ನೆ ಮಳೆಗೆ ಬಾಳೆ ಗಿಡ ಎಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ. ಎಲ್ಲ ಕೆಳಗೆ ಬಿದ್ದಿದೆ, ಅದನ್ನೆಲ್ಲ ಈಗ ಅಂಕಲ್ ಬಂದು ಕ್ಲೀನ್ ಮಾಡಿದರು. ನೋಡಿ, ಫುಲ್ ಕ್ಲಿಯರ್ ಆಯ್ತು. ಈಗ ನನ್ನ ಮಗ ತೋರಿಸ್ತಿದ್ದಾನೆ. ಓ ಮಾತಾ, ಇದು ಮತ್ತು ಇದು ಫುಲ್ ಬಗ್ಗಿತ್ತು. ಇದಕ್ಕೆ ಇವರು ಅಂಕಲ್ ಬಂದು ಹೀಗೆ ಕಬೆ ಇಟ್ಟು ಹೋದರು ಅಡ್ಡ. ಅವನು ಹೇಳ್ತಾನೆ ನೋಡಿ, ಫುಲ್ ಇಲ್ಲಿ ಒಳಗೆಲ್ಲ ಕಡಿದ್ರು, ಈಗಷ್ಟೇ ಕಡ್ದು ಹೋದರು. ಅವನು ಕುಣಿತಿದ್ದಾನೆ ಆಚೆಯಿಂದ ಈಚೆ. ನಮ್ಮ ಅಮ್ಮೆಲ್ಲ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿಟ್ಟಿದ್ದಾರೆ. ನಿನ್ನೆ ಮಳೆ ಅಲ್ವಾ, ಹಾಗೆಂತ ನಮ್ಮ ಕಾರಿದ್ದು ಮೊನ್ನೆ ಶೆಡ್ ಮಾಡಿದರು. ಅದು ಫುಲ್ ಕ್ಲಿಯರ್ ಕವರ್ ಆಗಿಲ್ಲ, ಸ್ವಲ್ಪ ಜಾಗ ಅಲ್ಲಿ ಉಂಟು. ಇದೊಂದು ಮೆಡಿಸಿನ್ ಗಿಡನೇ. ಇದರ ಫುಲ್ ಡೀಟೇಲ್ ನಮ್ಮ ಫುಡ್ ಮೀಡಿಯಾದಲ್ಲಿ ನಮ್ಮ ಮನೆಯವರು, ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿ ಹಾಕ್ತಾರೆ. ನನಗೆ ಅಷ್ಟು ಇದರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ. ಇದು ಒಂದು ಮೆಡಿಸಿನ್ ಗಿಡ. ನಮ್ಮ ಮನೆಯವರು ನನಗೂ ಗೊತ್ತಿರಲಿಲ್ಲ ಫಸ್ಟ್ ಇದು ಮೆಡಿಸಿನ್ ಗಿಡ ಅಂತ. ಒಬ್ಬರು ಕಮೆಂಟ್ ಮೂಲಕ ಹೇಳಿದರು ಇದು ಮೆಡಿಸಿನ್ ಗಿಡ ಅಂತ. ಆಮೇಲೆ ಇದು ನೋಡಿ ಮುಚ್ಚುತ್ತೆ, ಅಲ್ಲಿ ನಾವು ಮುಟ್ಟಿದ ತಕ್ಷಣ ನೋಡಿ. ನಾನು ನಿಮಗೆ ಇವತ್ತು ಸ್ವಲ್ಪ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಒಂದೆಲಗ ತಿಮಾರೆ, ತುಳುಟು ತಿಮಾರೆ ಪನ್ಪೇರೆ, ಕನ್ನಡ ಒಂದೆಲಗ ಅಂತ ಪನ್ಪೇರೆ. ಒಂದು ದಾದೆಗೆ ಪೂರ ಎಡ್ಡೆ ಅಂದರೆ ಯಾವುದಕ್ಕೆಲ್ಲ ಒಳ್ಳೆಯದು ಅಂತ ನನಗೆ ಗೊತ್ತಿದ್ದ ಹಾಗೆ. ಇದು ನಮ್ಮ ಅಮ್ಮ ನೆಟ್ಟಿದ್ದು, ನಮ್ಮ ಅಲ್ಲಿಂದ ತಗೊಂಡು ಬಂದು ನೆಟ್ಟಿದ್ದಾರೆ ನೋಡಿ. ಇದನ್ನು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಕೊಡಬೇಕು, ಅಂದರೆ ಜ್ಞಾನ ವೃದ್ಧಿ ಒಳ್ಳೆಯದಾಗ್ತದೆ. ಅಂದರೆ ಓದುವವರಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಮ್ಮ ನಮಗೆ ಡೈಲಿ ಯಾವಾಗಲೂ ಕೊಡ್ತಾಯಿದ್ರು ಸಣ್ಣದಿರುವಾಗ. ಹಾಗೆ ನನಗೆ ಗೊತ್ತು. ಮತ್ತು ಚಟ್ನಿ ಮಾಡಿ ಕೊಡ್ಬೋದು. ಚಟ್ನಿ ಆದರೆ ಮಾಡಿದರೆ ಮಧ್ಯಾಹ್ನ ನಂತರ ತಿನ್ನಬಾರ್ದು. ಇದರ ಎಲ್ಲ ಮಾಹಿತಿನೂ ನಮ್ಮ ಫುಡ್ ಮೀಡಿಯಾದಲ್ಲಿ ನಮ್ಮ ಮನೆಯವರು ಹೇಳಿದ್ದಾರೆ. ಖಂಡಿತ ಆ ಲಿಂಕನ್ನು ಕೆಳಗೆ ಕೊಟ್ಟಿರ್ತೀವಿ, ನೀವೊಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋನ. ಮತ್ತು ಪುದೀನನೂ ಹಾಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಯೂಸ್ ಮಾಡೋದ್ರಿಂದ. ಅದು ಈ ಟೈಮಲ್ಲಿ ಇದೆಲ್ಲ ಯೂಸ್ ಮಾಡಬೇಕು ನಾವು. ಈಗ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಎಂಥದ್ದು ಇಲ್ಲ, ಮನೆಯಲ್ಲಿರೋದು, ಇವಾಗೆಲ್ಲ ಕೊಡಿ. ಇಲ್ಲದಿದ್ದರೆ ಒಂದು ಸಣ್ಣ ಪಾಟಲ್ಲಿ ತಂದು ನೆಟ್ಟು ಇದು ಮಾಡಿ, ಖಂಡಿತ ಇದು ಆಗ್ತದೆ, ಚೆನ್ನಾಗಾಗ್ತದೆ. ಖಾಲಿ ಬಾಟ್ಲಲ್ಲಿ ನೆಟ್ಟಿದ್ದು ನೋಡಿ, ಅದು ಚೆನ್ನಾಗೇ ಆಗಿದೆ. ಆಮೇಲೆ ಹೀಗೆ ಮಣ್ಣಿನಲ್ಲಿ ನೆಟ್ಟಿದ್ದಾರೆ. ಮಣ್ಣಿನಲ್ಲಿ ನೆಟ್ಟ ಮೇಲೆ ತುಂಬ ಚೆನ್ನಾಗಾಯಿತು. ಇದೊಂದು ಹೊಸದಾಗಿ ಗಿಡ ಆಗಿದೆ. ಇದು ಎಂತ ಅಂದರೆ ನಮ್ಮ ಅಕ್ಕಿಗೆ ಫುಡ್ ಹಾಕ್ತೀವಿ ನೋಡಿ, ಅದರ ಗಿಡ ಇದು. ಇದನ್ನು ಸ್ವಲ್ಪ ಜಾಸ್ತಿ ಬೆಳೆದ ಮೇಲೆ ಇದು ಒಣಗಬೇಕು. ಅವನು ಬೆಕ್ಕಿಗೆ ಉಪದ್ರ ಮಾಡ್ತಾ ಇದ್ದಾನೆ, ಅದು ಪಾಪ. ಬಲೆ ಇವತ್ತು ಅವನೇ ಮಾತಾಡ್ತಾನೆ ಅಂತ ಹೇಳಿದ. ಏನು ದಾನೆ ಪಾತೇರ್ಜಾರು ಎಂತ ನೋಡಿ, ಈ ಥರ ಫಾಟಲ್ಲಿ ನೆಟ್ಟಿದ್ರೆ ಚೆನ್ನಾಗಾಗ್ತದೆ ಇದು. ಇದು ನಮ್ಮ ಪಕ್ಕದ ಮನೆ ಆಂಟಿ ನೆಟ್ಟಿದ್ದು, ಸೂಪರಾಗಿದೆ ನೋಡಿ. ಅವರು ಚಟ್ನಿ ಮಾಡ್ತಾರೆ, ನಾವು ಮಾಡ್ತೀವಿ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಾಳೆ ಎಲೆ ಕಡುಬು, ತೆಳ್ಳಗೆ ನೋಡಿ ಈ ಥರ ಮಾಡಿ ಫೋಲ್ಡ್ ಮಾಡಿ ಮಾಡೋದು. ಈ ಥರ ಇರ್ತದೆ, ತುಂಬ ಟೇಸ್ಟಿ ಆಗ್ತದೆ. ನನಗೆ ಇಷ್ಟ, ನಮ್ಮ ಮನೆಯವರು ಎಲ್ರಿಗೂ ಇಷ್ಟನೇ.
ನನ್ನ ಮಗ ಅಕ್ಕಿ ಜೊತೆ ಆಟ ಆಡ್ತಾ ಇದ್ದಾನೆ. ಅದಾದ ಅನ್ಪುನ ಅದೇ ಈಗ ಅದು ಪಾಪ ಎಂತ ಮಾಡ್ತಾ ಇಲ್ಲ ಅವನಿಗೆ. ಚಿನ್ನಿ ನಮ್ಮದು ಸ್ವಲ್ಪ ಜೋರುಂಟು. ಇದು ಅರ್ಥ ಆಯ್ತಾ ನಿಮಗೆ? ಎಂತೆಲ್ಲ ಅವನ ದೊಡ್ಡ ಒಂದು ಕೈ ಕಚ್ಚಿ ಹಿಡ್ದಿತ್ತು, ಅದೇನು ಹೇಳ್ತಾ ಇದ್ದಾನೆ. ನಾನಿವತ್ತು ಪೇಟೆಗೆ ಸ್ವಲ್ಪ ಇವತ್ತು ಹೋಗಿ ಬಂದೆ. ಅಲ್ಲಿಂದ ನೋಡಿ ಸಿಗಡಿ ತಂದಿದ್ದೀನಿ, ಪ್ರಾನ್ಸ್ 1 kg ತಂದಿದ್ದೀನಿ. ಈಗ ಮಾಡಬೇಕು, ಸಾರು ಏನಾದರೂ ಮಾಡೋದು, ಮತ್ತು ಚಿಲ್ಲಿ ಮಾಡಬೇಕು. ನನ್ನ ಮಗನಿಗೆ ಇಷ್ಟ. ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಒಂದು ಗಿಡ ನೆಟ್ಟಿದ್ದಾರೆ ನೋಡಿ, ಇದೆ ಕಿಚನಲ್ಲಿ ಬೇಕಂತೆ, ಅದಕ್ಕೆ ನೆಟ್ಟಿದ್ದಾರೆ. ನಿನ್ನೆ ನೆಟ್ಟಿದ್ದಾರೆ. ಗಾಯಕ್ಕೆಲ್ಲ ಏನಾದರೂ ಕತೆ ತೆಗೆದ ತುಂಬ ಒಳ್ಳೆ ಮೆಡಿಸಿನ್ ಇದು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕೆಂದರೆ ಫುಡ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ, ಖಂಡಿತ ಉಂಟು, ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಮತ್ತು ನನ್ನ ಇದರಲ್ಲೇ ಉಂಟು, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಹೋಗಿ ನೋಡ್ಕೊಂಡು ಬನ್ನಿ. ಸರಿ, ನಾನು ಸಿಗಡಿನ ಕ್ಲೀನ್ ಮಾಡ್ತೀನಿ. ಕಿಚನಲ್ಲಿ ಇಲ್ಲೇ ಮಾಡ್ತೀನಿ, ಯಾಕಂದರೆ ಅದು ನಿಂತ್ಕೊಂಡು ಮಾಡ್ಬೋದು, ಇಲ್ಲ ಕೂತ್ಕೊಂಡು ಸಹ ಮಾಡ್ಬೋದು, ಏನು ಕಷ್ಟ ಇಲ್ಲ. ವೆರಿ ಈಸಿಯಾಗಿ ನೋಡಿ ಈ ಥರ ತೆಗೆದು ಆಮೇಲೆ ಈ ಥರ ಮಾಡಿದರೆ ಆಯಿತು, ಬರ್ತದೆ. ಇದು ಬಂತು, ತುಂಬ ಈಸಿ. ಮತ್ತು ಇದನ್ನು ತೆಗಿಬೇಕಂದ್ರೆ ಚಾಕ್ ಯೂಸ್ ಮಾಡ್ಬೋದು, ಯಾಕಂದರೆ ಇದು ಬರುವುದಿಲ್ಲ ಅಂತ ನೋಡಿ, ಬರ್ತದೆ ಹೀಗೆ. ಇದಿಷ್ಟು ವೇಸ್ಟ್, ಇದನ್ನು ಇಲ್ಲಿ ಇರ್ತದೆ, ಅದು ಕೆಲವುದು ಬರುವುದಿಲ್ಲ. ಆವಾಗ ನಾವು ಚಾಕನ್ನು ಈ ಥರ ಕಟ್ ಮಾಡಿ ತೋರಿಸ್ತೇನೆ. ನಾನು ಇನ್ನೊಂದರಲ್ಲಿ ತೋರಿಸ್ತೀನಿ. ಇಷ್ಟು ದೊಡ್ಡ ಪಾತ್ರೆ ಎಂತಕ್ಕೆ, ಸಣ್ಣ ಸಾಕು ನೋಡಿ, ನಾನು ತೋರಿಸ್ತೀನಿ. ಈ ಥರ ತೆಗೆದು ಇಲ್ಲಿ ಈ ಥರ ಕೊಯ್ದರೆ ಆಯಿತು ನೋಡಿ, ಭಾಗ ಆಗ್ತದೆ. ಆಮೇಲೆ ಇದು ತುಂಬ ಈಸಿ ಮಾಡಲಿಕ್ಕೆ. ಹಾಗೆಯೇ ಎಲ್ಲದನ್ನು ಮಾಡೋಣ ಫ್ರೆಂಡ್ಸ್. ಈಗ ಎಲ್ಲರೂ ಮನೆಯಲ್ಲೇ ಇದ್ದೀರಾ, ಲಾಕ್ಡೌನು, ಏನು ಮಾಡಬೇಕು, ಮನೆಯಲ್ಲಿ ಕೂತಿದ್ರು ಒಂಥರ ಏನೋ ತಿನ್ನಬೇಕು, ಏನೋ ಮಾಡಬೇಕು, ಏನಾದರೂ ಮಾಡ್ತಾಯಿದ್ರೆ ಒಂಥರ ಖುಷಿ ಇರ್ತದೆ. ಎಲ್ಲ ತಿನ್ನೋದು, ಉಂಡೋದು, ಮಲ್ಕೊಳ್ಳೋದು ಅಷ್ಟೇ. ಏನಾದರೂ ಒಂದು ಅಡುಗೆ ಮಾಡೋದು ಸ್ಪೆಷಲಾಗಿ, ಜಾಸ್ತಿಯಾಗಿ ನಾವು ಅಡುಗೆನೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಇರ್ತೀವಿ. ಹಾಗೆ ಈ ಟೈಮಲ್ಲಿ ನಿಮಗೆ ಏನಾದರೂ ಕಲಿಬೇಕು ಅಂತಿದ್ರೆ ಈ ಟೈಮಲ್ಲಿ ಕಲಿಬೋದು. ಮನೆಯಲ್ಲಿ ಇರ್ತೀವಿ ನೋಡಿ, ಅಡುಗೆ ಗೊತ್ತಿರೋದ್ರು ಅಡುಗೆ ಕಲಿಬೋದು, ಇಲ್ಲ ಸ್ಟಿಚ್ಚಿಂಗ್ ಮೆಷಿನ್ ಏನಾದರೂ ಇದ್ದರೆ ಸ್ಟಿಚ್ಚಿಂಗ್, ಇಲ್ಲ ಎಂಬ್ರಾಯ್ಡ್ರಿ ಮಾಡ್ಬೋದು. ಈಗ ನಮಗೆ ಯಾವುದು ಸಹ ಕಲಿಬೋದು, ಯಾವುದು ಕಷ್ಟ ಅಂತಲ್ಲ. ಯಾಕಂದರೆ ಎಲ್ಲನೂ ಈಗ ಯೂಟ್ಯೂಬಲ್ಲೇ ಹಾಕಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಚಾನಲ್ ಮಾಡಿ ಕ್ರಾಫ್ಟ್ ಅಂದರೆ ಕ್ರಾಫ್ಟ್ ಮಾಡಿರ್ತಾರೆ, ಇಲ್ಲ ಡಿಸೈನ್, ಇಲ್ಲ ನಮಗೆ ಟೈಲರಿಂಗ್ ಗೊತ್ತಿಲ್ಲ ಅಂದರೆ ಸ್ಟಿಚಿಂಗ್ ಸಹ ಹೇಳಿಕೊಡ್ತಾರೆ, ಯೂಟ್ಯೂಬಲ್ಲಿ ಉಂಟು. ಎಲ್ಲ ಒಮ್ಮೆ ಚಾನಲ್ ಒಮ್ಮೆ ಲಿಂಕ್ ನೋಡಿ, ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿ, ಕಲಿಬೋದು ಈ ಟೈಮಲ್ಲಿ. ಇನ್ನೊಂದು 2 ವೀಕ್ ಉಂಟಲ್ಲ ಲಾಕ್ಡೌನು. ಹಾಗೆ ನಾನು ಸಹ ಒಂದು ಕಲಿತಾ ಇದ್ದೀನಿ. ಅದು ನಾನು ತುಂಬ ಸಣ್ಣದಿರೋ ಒಂದು ಆಸೆ ಇತ್ತು, ಆದರೆ ಅದು ಈಗ ಈಡೇರ್ತಾ ಉಂಟು. ಎಲ್ಲ ಕಲಿತು ಕರೆಕ್ಟ್ ಆದಮೇಲೆ ನಾನು ಹೇಳ್ತೀನಿ ಏನು ಅಂತ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.